ಕರ್ನಾಟಕ ಸರ್ಕಾರದ ಸಪ್ತಪದಿ ಸಾಮೂಹಿಕ ಮದುವೆ ಯೋಜನೆದ ವಿಶೇಷ ಸಭೆ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡ್ ಅಂಗಾರೆಕಾಂಡೆ ನಡಪಾಯಿರು. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರ್ಲು ಮದುವೆ ಯೋಜನೆದ ವಿವರಗಳನ್ನು ಕೊರೆದು ಮಾರ್ಚ್ 27 ತವಳಾಯಿ ಪುದರ ನೊಂದವನು ಮಲ್ಪೋಡು ಪಂಡದ ತೆರಿಪಾಯಿರು. ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆದ ಮುತಾಲಿಕೆಡು ದೇವಸ್ಥಾನಲೆಡು ಅರ್ಹ ಬಡವರಿಗೆ ಸಾಮೂಹಿಕ ಮದ್ಮೆದ ಯೋಜನೆಯನ್ನು ಜಾರಿಗೆ ಕನಬೈದರು. ಇನ್ನೆತ ವಿಶೇಷ ಸಮಾಲೋಚನಾ ಸಭೆ ಬೊಕ್ಕ ವಿವರಲೆದ ಮಾಹಿತಿ ಕಾರ್ಯಕ್ರಮನ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಅಂಗಾರೆಕಾಂಡ ನಡಪಾಯಿರು. ಜಿಲ್ಲಾ ಉಸ್ತುವಾರಿ ಬೊಕ್ಕ ಧಾರ್ಮಿಕ ದತ್ತಿ ಸಚಿವರು ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರ್ಲು ಸಭೆಟು ಪಾಲ್ಪಡೆದು ಅರ್ಹ ಫಲಾನುಭವಿಲೆಗೂ ಸಾಮೂಹಿಕ ಮದ್ಮೆದ ಯೋಜನೆ ದಿಂಜ ಉಪಕಾರ ಹಾಕೊಂಡು ಮದಿಮಲೆಗೂ 40,000 ರೂಪಾಯಿ ನಗದು ತಾಳಿ ದಾರ ಸೀರೆ ಮದಿಮಾಯಗ್ಲ ಹೊಸ ಉಡುಗೆದ ಖರ್ಚು ಇಂಚ ಧಾರ್ಮಿಕ ದತ್ತಿ ಇಲಾಖೆ ಬೊಕ್ಕ ಸರಕಾರದ್ದು ತಿಕ್ಕೊಂಡು ಮಾರ್ಚ್ 27 ತಾರೀಕದ ಉಲಾಯ್ ಇಂದಕ್ಕೆ ಪುದರ್ ನೋಂದಣಿ ಮಾಡ್ಕೊಡು ಪಂಡದ ವಿವರ ಕೊರಿಯರು. ಯಾರು ನಮ್ಮ ದೇವಸ್ಥಾನದಲ್ಲಿ ನೋಂದಣಿ ಮಾಡ್ಕೊಂಡು ಮದುವೆ ಆಗ್ತಾರೋ ಆ ಹುಡುಗಿಗೆ 40,000 ರೂಪಾಯಿಯ ಮಿತಿಯೊಳಗೆ ಅಥವಾ 8 ಗ್ರಾಮಿಗೆ ಕಡಿಮೆ ಅನ್ನೋದಷ್ಟು ಚಿನ್ನದ ಒಂದು ಮಾಂಗಲ್ಯ ಕೊಡಬೇಕು ಅಂತ ಹೇಳ್ತೇವೆ. ಅದಕ್ಕೆ ಬೇಕಾದಂಥ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿದ್ದೇವೆ. ಎಷ್ಟೇ ರೀತಿ ಬಂದರೂ ಕೂಡ ಮಾಡಬೇಕು ಅಂತೇಳಿ. ಇನ್ನೊಂದು ದಾರ ಸೇರಿಗೋಸ್ಕರ ಹುಡುಗಿಗೆ 10,000 ರೂಪಾಯಿ ಕೊಡೋದು, ಹುಡುಗನಿಗೆ ಅವನ ವಸ್ತ್ರ ಬಟ್ಟೆಗೋಸ್ಕರ 5,000 ರೂಪಾಯಿ ಕೊಡೋದು, ಒಟ್ಟಿಗೆ 55,000 ರೂಪಾಯಿ ಈ ಯೋಜನೆ ಖರ್ಚಾಗುತ್ತೆ. ಯಾರಾದರೂ ಪರಿಶಿಷ್ಟ ಜಾತಿಯವರು ಇದರಲ್ಲಿ ಬಂದು ಜೋಡಿಸ್ಕೊಂಡು ನಾವು ಮಾಡಿದರೆ ಅವರಿಗೆ 50,000 ರೂಪಾಯಿನ ಸಮಾಜ ಕಲ್ಯಾಣ ಇಲಾಖೆಯವರು ಕೊಡ್ತೇನೆ ಅಂತ ಒಪ್ಕೊಂಡಿದ್ದಾರೆ. ಸಾಮಾನ್ಯ ಜನರಿಗೆ ನಮ್ಮ ಕಂದಾಯ ಇಲಾಖೆ ಮೂಲಕ 10,000 ರೂಪಾಯಿ ಬಾಂಡ್ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಒಟ್ಟಾರೆ ನಮ್ಮ ದೇವಸ್ಥಾನದಿಂದ 55,000 ರೂಪಾಯಿ ಮತ್ತು ಇತರ ಖರ್ಚುಗಳು ಸೇರಿದಂತೆ ಸರಳವಾಗಿ ಮದುವೆ ಆಗುವವರಿಗೆ ಇದೊಂದು ಅವಕಾಶ ಅಂತೇಳಿ ಇದೆ. ಕೆಲವು ಕಡೆಯಲ್ಲಿ ಬಂದವರಿಗೆ ಊಟ ಹಾಕಬೇಕು, 7 ಜನರಿಗೆ ಅನ್ನೋ ಚರ್ಚೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲಾಗಿ ನಮ್ಮ ಅಧಿಕಾರಿಗಳು ಹುಡುಗ ಮತ್ತು ಹುಡುಗಿ ಕಡೆಯವರು ಸಂಪರ್ಕ ಮಾಡಿ ನಿಮ್ಮಿಂದ 7 ಜನ ಬರ್ತಾರೆ ಅಂತ ಕೇಳ್ತಾರೆ. 50 ಹೇಳಿದ್ರು ಆಗುತ್ತೆ, 500 ಹೇಳಿದ್ರು ಆಗುತ್ತೆ. ಆದರೆ ಮಾಡಿ ಹಣ ವೇಸ್ಟ್ ಆಗಬಾರ್ದು ಅನ್ನೋದಂತ ನಿಯಮ ಇದೆ. ಯಾರಾದರೂ ನಾವೊಂದು 500 ಜನ ಬರ್ತೇವೆ ಅಂದರೆ ಅವರಿಗಿರೋ ಶಕ್ತಿ ಏನು ಬರಬಹುದಾ ಇದನ್ನು ಸ್ವಲ್ಪ ಯೋಚನೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಅವರಿಗೆ ಆ ವಿವೇಚನ ಶಕ್ತಿ ಇದೆ. ನಾವೊಂದು 25 ಜನ ಬರ್ತೇವೆ ಅಂತ ಯಾರು ಹೇಳಿದ್ರು ಕೂಡ ಬರಬಹುದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಒಟ್ಟಾರೆ ಈ ಸಾಮೂಹಿಕವಾದ ಅತ್ಯಂತ ಸರಳ ಆಗಬೇಕು, ಯೋಜನಾಬದ್ಧವಾಗಬೇಕು ಅನ್ನೋದು ನನ್ನ ವಿನಂತಿ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಎಲ್ಲ ಉಸ್ತುವಾರಿ ಮಂತ್ರಿಗಳಲ್ಲೂ ಕೂಡ ಈ ಬಗ್ಗೆ ವಿನಂತಿ ಮಾಡಿದ್ದೆ. ಅವರೆಲ್ಲರೂ ವಿಶೇಷವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ MP ಅವರು ಕರ್ನಾಟಕದ 300 MLA MLCಗಳಿಗೆ ಕೂಡ ಪತ್ರ ಬರೆದಿದೆ. ನಾಳೆ ನಾಡದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಅವರಿಗೆಲ್ಲ ನಮ್ಮ ಪತ್ರ ಹೋಗುತ್ತೆ, ನಿಯಮಗಳು ಹೋಗುತ್ತೆ. ಶ್ರೀ ಸೋಮನಾಥ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ್ ರೈ, ಪ್ರಧಾನ ಕಾರ್ಯದರ್ಶಿ ಶ್ರೀ ಜನಾರ್ದನ ಹೊಳ್ಳ, ಶ್ರೀ ಕ್ಷೇತ್ರದ ಆಡಳಿತಾಧಿಕಾರಿ ಶ್ರೀ ಪ್ರವೀಣ್ ಸಭೆದ ಮುತಾಲಿಕೆಡಿದ್ದಾರೆ.